ಕ್ಷೇತ್ರಪಾಲೆ ಅವಾಗ ಆರೋಗ್ಯಗಳಿಗೆ ದಾಳವಿನ ತೊಂದರೆ ಕೊನೆ ಪೂರ್ತಿ ಅನುಗ್ರಹವನ್ನು ಕೊರದು ಕಾರ್ಯಕ್ರಮ ಯಶಸ್ವಿಯಾದ ಮನಪಾದ ಕೊಟ್ಟು ಕೀರ್ತಿಯ ಮಹಾವಿಷ್ಣು ದೇವರಿಗೆ ಮೌನ್ಯದ ಸ್ವಾಮಿನ ಸುಗಿಪುರ ಚಿತ್ರ ಮಾಮಲ್ಲ ಸಂಪ್ರದಾಯದಗಳು ನಮ್ಮ ತುಳುವೇರು ಬಲೆ ಪಿಲಾರು ಯುವಕ ಮಂಡಲದ 48ನೇ ವರ್ಷದ ವಾರ್ಷಿಕೋತ್ಸವದ ಈ ಪರ್ವ ಕಾಲಡು ಅಂಚೆತ್ತಿನ ಮಹಾಗಣಪತಿನ ಸುಗಿಪದ ಒಟ್ಟುಗು ಕಜ್ಜಗು ಪಜ್ಜದಿಕ ಹಾರ್ದಿಕ ಮಿತ್ರ ಚಾವಟಿಗೆ ಬದ್ದದು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಉಳ್ಳಾಯೆ ಗಣಪತಿನ ಪಾದಕಮಲುಗು ನೇಟಪ್ಪ ಅಡ್ಡಪುರಂದು ಅನಿತ ಈ ಪುರ್ಲ ಕಜ್ಜಗು ಪಜ್ಜತಿ ಒಂದುಲ್ಲ ಪಂದುಳೆ ಅತಿಥಿ ದೇವೋ ಭವ ಪಂಡಿಲೇಕ ಬತ್ತಿ ಭಿನ್ನರಿಗೆ ವಿಶೇಷವಾದ ಚಿತ್ರ ಮಾನಾದಿಗೆ ಕೊರ್ಪುನ ಚಿತ್ರ ಪುರ್ಲ ಸಂಸ್ಕೃತಿ ನಮ್ಮವು ಬತ್ತಿ ಬಿತ್ತಿನ ಎದ್ಕೊಂಡ ಪುರ್ಲ ಅವಸರ ಒಂದು ಪಿಲಾರು ಯುವಕ ಮಂಡಲ ಒಂದಿತ 48ನೇ ವರ್ಷದ ವಾರ್ಷಿಕೋತ್ಸವದ ಈ ಪುರ್ಲ ಕಜ್ಜಗು ಕಜ್ಜದ ಗುರ್ಕಾರುಮಿನ ವೈಸರಿವಳಿರು ಸನ್ಮಾನ್ಯ ಶ್ರೀ ರವಿಶಂಕರ ಸೋಮೇಶ್ವರ ಗುರ್ಕಾರ್ ಸೋಮೇಶ್ವರ ಮಹಾಶಕ್ತಿ ಕೇಂದ್ರ ಬಿಜೆಪಿ ಭಗವದ್ಗೀತೆ ಪಂಡಿಲೇಕ ಕರ್ಮಣ್ಣೆ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಪಂಡಿಲೇಕ ಓವೇ ಫಲ ಅಪೇಕ್ಷೆ ನಿರೀಕ್ಷೆ ಮಲ್ಪಂದೆ ತನ್ನ ಸೇವೆ ನಿರಂತರವಾದ ಮತ್ತೊಂದು ಬೈದಿನಕ್ಲು ಸೋಮೇಶ್ವರದ ಬ್ರಹ್ಮಕಲಶೋತ್ಸವ ಆದುಪು ಆತನಂಡ ಬೇತೆ ಬೇತೆ ಊರುಡು ನಡುಪುನಂಚಿನ ಬ್ರಹ್ಮಕಲಶೋತ್ಸವ ಆಪುನಂಚಿನ ಪೊಟ್ಟು ತನ್ನ ವಿಶೇಷವಾಯಿನಂಚಿನ ಸೇವೆ ಕೊರೊಂದು ಬೈದಿನಂಚಿನ ಮಹಾನ್ ವ್ಯಕ್ತಿಯಿಂದ ಪನೋಳಿ ರವಿಶಂಕರ ಸೋಮೇಶ್ವರ ಆರೆಗೆ ಪಿಲಾರು ಯುವಕ ಮಂಡಲ ಒಬ್ಬ ಬತ್ತು ಸೇದಿನಂಚಿನ ಮಾತರನ್ನ ಪರವಾದ ಅರ್ತಿ ಪೆತ್ತಡು ಇದ್ಕೊನ್ವೆ ಅರೆಗೆ ನಿಶ್ಚಿತ್ ಆರು ಶಾಲು ಪೊದುತ್ತದೆ ಈ ಕಜ್ಜಗು ಎದುಕೊಂಡು ಪಡೆದು ಭಿನ್ನಯ್ಯ ಮಲ್ತುವ
48ನೇ ವರ್ಷದ ವಾರ್ಷಿಕೋತ್ಸವದ ಈ ಪುರ್ಲ ಚಾವಡಿಡು ಉಪ್ಪಿನ ಜೊತೆನ ಗುರ್ಕಾರ್ಮಿನ ವಯಸ್ಸಿನ ಜೊತೆನ ರವಿಶಂಕರ್ ಸೋಮೇಶ್ವರ ಆರಿಗೆ ಆರ್ತಿ ಪಿತ್ತಡು ಶಾಲು ಪೊದತದು ಸ್ಮರಣಿಕೆ ಕೊರ್ದು ಏದುಕೊಂದುಳ್ಳಿರಿ ಸೊಮ್ಮಿಲು ಅಂಚನೆ ಏನಿತ ಧರ್ಮ ಚಾವಡಿಡು ನಮ್ಮೊಟ್ಟಿಗೆ ಉಪ್ಪಿನ ಚಿತ್ರ ನನ್ನ ಊರಿ ಮಲ್ಲ ಬಿನ್ನಿರು ಸನ್ಮಾನ್ಯ ಶ್ರೀ ವಿಜಯ್ ಕಿಲ್ಲೆ ಬೇತೆ ಬೇತೆ ಮಾರ್ಗೆಲ್ಡ್ ವಿಶೇಷವಾಯಿನ ಸಹಯೋಗ ಕೊರೊಂದು ಬೈದನಾರು ವಿಜಯ್ ಕಿಲ್ಲೆ ಮಾಜಿ ಗುರ್ಕಾರ ಆದ ಪಿಲಾರು ಯುವಕ ಮಂಡಲದ ಗುರ್ಕಾರ ಆದ ಒಂಜಾತ ಬೆನ್ನಿ ಬೆಂತನ ಚಿತ್ರ ಪೆರ್ಮೆ ಅರೆಗೆ ಉಂಡು ಅರೆಗೆ ಪಿಲಾರು ಯುವಕ ಮಂಡಲದ ವತಿದ್ದು ಆರ್ತಿ ಪೆಟ್ಟಡು ಎದುಕೊಂಡ್ವೆ ಅರೆಗೆ ನವೀನ್ ಚಂದ್ರ ಶಾಲು ಪದ್ಧತಿ ಎದುಕೊಂಡು ಪಡೆದು ಕೀನನ್ವ ಶಾಲು ಪದ್ಧತಿ ಈ ಪುರ್ಲ ಚಾವಡಿಗೆ ಆರ್ತಿ ಪೆಟ್ಟಡು ಎದುಕೊಂಡು ಪಡೆದು ಕೀನನ್ವೆ ಚಾವಡಿಡು ನಮ್ಮೊಟ್ಟಿಗೂ ಉಪಸ್ಥಿತರುಳಿರು ಸನ್ಮಾನ್ಯ ಶ್ರೀ ನಿತೀಶ್ ಹೊಸಗದ್ದೆ ಜೂನಿಯರ್ ಇಂಜಿನಿಯರ್ ಮೆಸ್ಕಾಂ ಆರೆಗಳ ಆರ್ತಿ ಪೆಟ್ಟಡು ಎದುಕೊಂಡ್ವೆ ಅರೆಗೆ ಯಶವಂತ್ ಶೆಟ್ಟಿ ಶಾಲು ಪದ್ಧತಿ ಸ್ಮರಣಿಕೆ ಕೊರದು ಎದುಕೊಂಡು ಬಂದು ಭಿನ್ನಯೋ ಅಂಚನೆ ಇನ್ನಿತ ಧರ್ಮ ಚಾವಡಿಡು ನಮ್ಮೊಟ್ಟಿಗೂ ಉಪಸ್ಥಿತರುಳಿರು ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮೂರು ನಡುಪುರಂಚಿನ ಪ್ರತಿ ಒಂಜಿ ಕಜ್ಜಗಳು ವಿಶೇಷವಾಯಿನ ಸಹಯೋಗ ಸಹಕಾರ ಕೊರೊಂದು ಬೈದನಾರು ಅರೆಗೆ ಪಿಲಾರು ಯುವಕ ಮಂಡಲದ ವತಿಯದ್ದು ಆರ್ತಿ ಪೆಟ್ಟಡು ಎದುಕೊನ್ವೆ ಅರೆಗೆ ಸ್ವಪ್ನ ಶೆಟ್ಟಿ ಮಿತ್ತ ಚಾವಡಿಗೆ ಬತ್ತದು ಎದುಕೊನೋಡು ಬಣದು ಕೀನನ್ವೆ ಅಂಚನೆ ಮಿತ್ತ ಚಾವಡಿಡು ನಮ್ಮೊಟ್ಟಿಗೂ ಉಪಸ್ಥಿತರುಳಿರು ಸಚಿನ್ ಮೋರೆ ಗುರ್ಕಾರ್ ಯುವ ಮೋರ್ಚಾ ಮಂಗಳೂರು ವಲಯ ಅರೆಗೆ ಮಾತಿನ ಪ್ರಭಾದ ಆರ್ತಿ ಪೆಟ್ಟಡು ಎದುಕೊನ್ವೆ ಅರೆಗೆ ನವೀನ್ ಮಿತ್ತ ಚಾವಡಿಗೆ ಬತ್ತದು ಎದುಕೊಂಡು ಪಡೆದು ಕೀನೊನ್ವೆ ಧರ್ಮ ಚಾವಡಿಡು ನಮ್ಮೊಟ್ಟಿಗೂ ಉಪಸ್ಥಿತರುಳಿರು ಪಿಲಾರು ಯುವಕ ಮಂಡಲದ ಗೌರವ ಗುರ್ಕಾರಾಯನ ಚಿತ್ರ ಕೃಷ್ಣ ಶೆಟ್ಟಿ ಪಿಲಾರ್ ಅರೆಗಳ ಮಾತಿನ ಪರವಾದ ಆರ್ತಿ ಪೆಟ್ಟಡು ಎದುಕೊನ್ವೆ ಅರೆಗೆ ಗಂಗಾಧರ್ ಗಟ್ಟಿ ಮಿತ್ತ ಚಾವಡಿಗೆ ಬತ್ತದು ಶಾಲು ಪೊದತದು ಎದುಕೊನೋಡು ಪಡೆದು ಕೀನನ್ಮೆ ಧರ್ಮ ಚಾವಡಿಡು ಉಪನ ಚಿತ್ರ ನಮ್ಮ ಪಿಲಾರಿ ಯುವಕ ಮಂಡಲದ ಗುರ್ಕಾರಾಯನ ಚಿತ್ರ ನಿಶಿತ್ ಕುಮಾರ್ ಶೆಟ್ಟಿ ನಮ್ಮೊಟ್ಟಿಗೂ ಉಪಸ್ಥಿತರುಳಿರು ಅರೆಗಳ ಮಾತಿನ ಪರವಾದ ಆರ್ತಿ ಪೆಟ್ಟಡು ಎದುಕೊನ್ವೆ ಜಿತೇಶ್ ಗಟ್ಟಿ ಮಿತ್ತ ಚಾವಡಿಗೆ ಬತ್ತದು ಎದುಕೊನೋಡು ಪಡೆದು ಕೀನನ್ವೆ ಪಿಲಾರು ಯುವಕ ಮಂಡಲದ ಕಾರ್ಯದರ್ಶಿ ಆಯ್ನ ಚಿತ್ರ ನವೀನ್ ಚಂದ್ರ ಅರೆಗೆ ಮಾತಿನ ಪರವಾದ ಆರ್ತಿ ಪೆಟ್ಟಡು ಎದುಕೊನ್ವೆ ಅರೆಗೆ ರಜನಿಕಾಂತ್ ಮಿತ್ತ ಚಾವಡಿಗೆ ಬತ್ತದು ಶಾಲು ಪದ್ಧತಿ ಪುರ್ಲ ಕಜ್ಜಗು ಎದುಕೊನೋಡು ಪಡೆದು ಕೀನಲ್ವ
ಕಜ್ಜಗು ತುಡರ್ ಅರಳಾವಣ ಒಟ್ಟುಗು ಸನ್ಮಾನ್ಯ ಶ್ರೀ ವಿಜಯ್ ಕಿಲ್ಲೆ ಅನ್ನ ದಿವ್ಯ ಹಸುಡು ತುಡರ್ ಅರಳಾವಣ ಒಟ್ಟುಗು ಕಜ್ಜಗು ಪಜ್ಜೆ ದೇವರುಳ್ಳ ಅಂಚನೆ ಮಿತ ಚಾವಡಿದು ಓಲಗ ಆತನ ಚಿತ್ತನ ಮನಾದಿಗದ ಮಲ್ಲ ಬಿನ್ನೆ ನಕಲು ಸಹಯೋಗ ಆವಡು ಪಡೆದು ಕೀನನುಮ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ ಅಸುತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. 1977-79ರಲ್ಲಿ ಉದ್ಭವಿಸಿದ ಈ ಪಿಲಾರಿ ಯುವಕ ಮಂಡಲ ಇಂದು ಎಂಕದಾಲ ಹೊಸ ತತ್ವ ಪಿಲಾರಿ ಯುವಕ ಮಂಡಲ 1978 ಯಾನು ಪಿಲಾರ್ ಶಾಲೆಡು ಪುನಗ ಸ್ಥಾಪನೆ ಆತನಂಚಿನ ಈ ಭವ್ಯವಾದ ಪಿಲಾರಿ ಯುವಕ ಮಂಡಲ ಇನಿಕ್ಕೆ 48 ವರ್ಷ ಕಾಲದೀತನು. ಈ 48 ವರ್ಷೋಡು ಇಂಚಿನ ಮಾತ ಆತನು ಇಂಚಿನ ಮಾತ ಆ ಒಂದುಂಡು ನನ್ನ ಆಯರೆ ಉಂಡು ಪನ್ಪುನ ನಂಗೆ ಪೂರಳ ಗೊತ್ತುಂಡು. ಯಾನ್ಲ 1 ವರ್ಷ ಪಿಲಾರಿ ಯುವಕ ಮಂಡಲ ಅಧ್ಯಕ್ಷ ಆದಿತ್ತೆ ಅಂತ ಪನ್ಯರೆ ಮೂಲು ಈ ವೇದಿಕೆ ನಿಂಗೆ ಸಂತಸ ಒಂದುಂಡು. ಮಸ್ತ್ ಜನ ಇತ್ತೇರಿ ಎನ್ನ ಮಿತ್ರರು ಪೂರ ದಿವಂಗತ ಆಯಿನ ರಮಣ ತಾಳ್ವೇರು, ರಮಣ ತಗಟ್ಟಿ, ರಮೇಶ್ ಅನ್ನೆ, ವಸಂತಣ್ಣೆ, JP ಜಯಪ್ರಕಾಶ್ ಒಂಜಿ ಮುಲ್ಪ ಪಿಲಾರ್ ಶಾಲೆದಲ್ಲಿ ಪಾವಡು ಪಿಲಾರ್ ಯುವಕ ಮಂಡಲ ನಡಪಾವನಿಂಚಿನ ನಾಟಕ ಆವಡು ಅರ್ನ ಪಾತ್ರ ಭಾರಿ ಹಿರಿದಾದಿತ್ತನು. ಎಂಕ್ಲು ಪೂರ ಜೋಕುಲಪ್ಪಗ ಪಿಲಾರ್ ಶಾಲೆದ ಬನ್ನಗನೇ ಮುಲ್ಪ ಫಂಕ್ಷನ್ ಆನಗ ಭಾರಿ ಎಂಕ್ಲಿಗೆ ಗದ್ದಲ ಸಂಭ್ರಮ ದಯ ಪಂಡ ಅಪ್ಪಗ ಎಂಕ್ಲಿ ಬೇತೆ ದಾಲಜ್ಜಿ ಈ ಊರುಡು ಪಂಜಂದಾಯನ ನೇಮೊಂಜಿ ಬುಡ್ನ ಬೇತೆ ದಾಲಜ್ಜಿ ಮುಲ್ಪ ಧಾರ್ಮಿಕ ಚಟುವಟಿಕೆ ಮಾತ್ರ ಒಂಜಿ ಮಾತ್ರ ಇತ್ತನು. ನಾಟಕ ಒಂಜಿ 2 ಸರ್ತಿ ಯಾನೇ ಬರೀತನ ನಾಟಕ ಪಿಲಾರ್ ಶಾಲೆದಲ್ಲಿ ಪಾತನು, ಪಿಲಾರ್ ಯುವಕ ಮಂಡಲದಲ್ಲ ಆತನು. ಪಿಲಾರ್ ಶಾಲೆಡು ಕೆಲವು ನಾಟಕ ಅನಗ ಭಾರಿ ಈತ ಜನ ಇಜ್ಜನು ಸಾಧಾರಣದ ಎನ್ನ ಗುರ್ತದಕ್ಲು ಸಾಧಾರಣ ಒಂಜಿ 10% ಇತ್ತೆ ಉಪ್ಪೇರು ದಯಪಂಡ ಯಾನು ಈ ಊರು ಒಂಜಿ 20 ವರ್ಷ ಇಜ್ಜಂಡು ಟ್ರಾನ್ಸ್ಫರ್ ಅಪ್ಪನಂಚಿನ ಜಾಬ್ ಪುನಗ ಅದು ಯಾನು ಬ್ಯಾಂಗ್ಳೂರು 20 ವರ್ಷ, ಮೆಡ್ರಾಸ್, ಚಿತ್ರದುರ್ಗ 2 ಸರ್ತಿ ಬ್ಯಾಂಗ್ಳೂರು ಕೂಡ ಬ್ಯಾಂಗ್ಳೂರು ಅಂಚನೆ ಮ್ಯಾಂಗ್ಳೂರು ಬಸ್ ಸೆಟ್ಲ್ ಆದ 28 ಬ್ರಾಂಚ್ ಏನು ಕೆಲಸ ಮಂತೆ ಮುಲ್ಪ ಜೊತೆಟ್ಟು ಪಿಲಾರಿಗೆ ಬತ್ತಿ ಕೂಡಲೇ ಮುಲ್ಪ ಟ್ರಾನ್ಸ್ಫರ್ ಆಗಿ ಕೂಡಲೇ ಆನಂದಾಶ್ರಮ ಅಧ್ಯಕ್ಷತೆ ಕೊರಿಯರ್ ಹಳೆ ವಿದ್ಯಾರ್ಥಿ ಸಂಘದ ಐಟ್ಲ 1 ವರ್ಷ ಇತ್ತೇನು. ಐದು ಬೊಕ್ಕ ಲಯನ್ಸ್ ಕ್ಲಬ್ದ ಸೆಕ್ರೆಟರಿ ಆದಿತ್ತೆ, ಬೊಕ್ಕ ಬಂಟರ ಸಂಘದಿಂದ ಇಟ್ಟಿತ್ತೇನು. ಪೂರ ಸಾಧಾರಣದ ಪೂರಕ್ಲ ಏನು ಇತ್ತೇನು ಅಂಚದು ಪುನಗ ಪೂರ ಜನ ಆತ್ಮೀಯರೇ ಅಂಡ ಈತೊಂಜಿ ಜನ ಸೇರ್ನಾಗ ಎಂಕ್ಲಿ ಭಾರಿ ಒಂಜಿ ಸಂತಸ ಆಪುಂಡು ದಯ ಪಂಡ ನಾವು ಎಲ್ಲೇ ಊರು ಅಂಡ ಇತ್ತೆ ತೂನಗೊಂದು ಎಲ್ಲೇ ಊರು ಹತ್ತು ಈತೊಂಜಿ ಜನಸಂಖ್ಯೆ ತೂನಾಗ ಎಂಕ್ಲಿ ಭಾರಿ ಖುಷಿ ಆಪುಂಡು ಭಾರಿ ಪಂಡ ಅವೊಂಜಿ ಸಂಭ್ರಮನೇ ಬೇತೆ. 1977-78 ಕತೆ ತೂನಾಗ ಎಂಕಲು ಕಂಡಪ್ಪ ಬೆಲ್ಚಾಡನ್ ದಾರಂದ ಬಾಗಿಲು ಒಂಜಿ ಎಲ್ಲೇ ಒಂಜಿ ಹಾಲ್ ಇತ್ತನು ಸಾಧಾರಣದ ಮುರ್ಕಲ್ಗೂಡಿ ತಲೆಕೆತ್ತು ನಾವು ಐನೇ ಎಂಕಲು ಪಿಲಾರಿ ಯುವಕ ಮಂಡಲ ಮಂತದು 5 ಬೊಕ್ಕ ಏತು ಎಂಚಿನ ಆಡೊಂದು ನಿಕ್ಲಿಗೆ ಗೊತ್ತು ಪೂರ ಜನಕ್ಲ ಭಾರಿ ಒಂಜಿ ವಿಶೇಷ ಪಂಡ ಪಿಲಾರಿ ಯುವಕ ಮಂಡಲ ಇತ್ತದ ಒಂಜಿ ಕಟ್ಟಡ ಅವು ಒಂಜಿ ಎಂಕ್ಲಿಗೆ ಪನೇರನೇ ಆಶ್ಚರ್ಯ ಆಪುಂಡು ದಯಪಂಡ ಅಂಚನೆ ಒಂಜಿ ಜಾಗೆಡು ಉಂಡವು ಅಲ್ಪ ತೂನಾಗ ವೈ ಒಂಜಿ ಬರೆತನ ಅಕ್ಷರದ ಬರಿಟ್ ವೈಯೆ ಯುವಕ ಐತ ನಡುಟ ಒಂಜಿ ಬಿಲ್ಡಿಂಗ್ ಇಂಕ್ಲ ಪಿಲಾರಿ ಯುವಕ ಮಂಡಲ ಒಂಜಿ ಬಿಲ್ಡಿಂಗ್ ಉಂಡು ಭಾರಿ ಒಂಜಿ ಆಶ್ಚರ್ಯ ಪಂಡು ಇಂಕ್ಲ ಲ್ಯಾಂಡ್ಸ್ಕೇಪ್ ಪನೀರ್ನೆ ಅಡ್ರೆಸ್ ಕೇಂದ್ರ ಪಿಲಾರಿ ಯುವಕ ಮಂಡಲ ಕೈತಲ್ಲ ಇಂಕ್ಲ ಇಲ್ಲಿಂದ ಪನೀರ್ ಭಾರಿ ಒಂಜಿ ಸಂತಸ ಆಪುಂಡು. ಬೊಕ್ಕ ಇಂಚಿನ ಫಂಕ್ಷನ್ ಪೂರ ಮನ್ಪುನಾಗ ಪಿಲಾರಿ ಯುವಕ ಮಂಡಲದ ಅಧ್ಯಕ್ಷರದ್ದು ಬತ್ತನ ಪೂರ ಮಿತ್ರ ಮಂಡಲದ ಕ್ಲೆಗೆ ಏತೊಂಜಿ ಕಷ್ಟ ಉಂಡು ಏತೊಂಜಿ ಈ ಧನ ಸಂಗ್ರಹ ಮನ್ಪೇರೆ ಹಾಕ್ಲಿಡ್ದು ಏತು ತಾಪತ್ರೆ ಉಂಡು ಎಂಕ್ಲೇ ಗೊತ್ತುಂಡವು ದಾಪಂಡ ಇಲ್ಲಿ ಪೋದು ಪಾಪ ಸಂಗ್ರಹ ಮನ್ಪೇರಕ್ಲು ಐಕ್ ತಕ್ಕ ಖರ್ಚಿಲ ಉಂಡು ಇತ್ತೆ ತುಲೆ ಇನ್ನಿತ ನಾಟಕ ಏತು ಖರ್ಚುಂಡು ಈ ರಂಗ ಸಜ್ಜಿಗೆ ಮನ್ಪೋಡಂಡು ಏತು ಖರ್ಚುಂಡು
ಅವು ಅಕ್ಲೆ ಹಿಡಿದು ಏಕಾಂತ ವ್ಯಕ್ತಿ ಹಿಡಿದು ಆಪೇರೆ ಸಾಧ್ಯನೇ ಹೆಚ್ಚು ಅಂಚಾದು ಪುನಃ ನಮಲ ಒಂಜಿ ಚೂರೈಕ್ ನಮ್ಮ ಪಿಲಾರದ ಒಂಜಿ ಭವ್ಯ ಪರಂಪರೆ ಉಪ್ಪುನ PYM ಪಿಲಾರಿ ಯೋಗ ಮಂಡಲ ನನಗುಲ ಬೆಳವಣಿಗೆ ಆವಡು ಸರ್ವತೋಮುಖ ಏಳಿಗೆ ಆವಡು ಪೂರ ಜನಳ ಸಹಾಯ ಮಂತದು ಪಂಡ ಡೊನೇಷನ್ ಹತ್ತು ಡೊನೇಷನ್ ಎನ್ನೊಂದು ಆಸೆ ಉಂಟು ದಯ ಪಂಡ ಪಿಲಾರಿ ಯೋಗ ಮಂಡಲದ ಇಲ್ಲಿ ಡೊನೇಷನ್ ಪೋಯರ್ನೇ ಬಲ್ಲಿ ಎನ್ನೊಂದು ನಮ್ರ ವಿನಂತಿ ದಯ ಪಂಡ ಇತ್ತದ ಕಾಲಡು ಈ ಡೊನೇಷನ್ಗೆ ಬರ್ಪುನಗಳ ಹಾವಳಿ ಭಾರಿ ಜಾಸ್ತಿ ಆತನು ಕಾಂಡೆ ಇಲ್ಲಡೆ ಬನ್ನಗ ನಾಲ್ಪ ನಾಯಿಗಳಿವೆ ಎಚ್ಚರಿಕೆ ಬೋರ್ಡ್ ಪಾಡ್ಬೇರು ಒಂಜಿ 2 ಜನ 4 ಜನ ಶಾಲೆ ಪಾಡೊಂದು ಬನ್ನಗ ನಾಲ್ಪ ಗೇಟ್ ಪಾಡ್ಬೇರು ಯಾರು ಇಲ್ಲ ಅಂತ ಪನ್ಪೇರು ಒಂದು ಪೂರ ಬರ್ಚಿ ಬರ್ಪಿನ 2025 ನಮ್ಮ 5ನೇ ವರ್ಷದ ಮಲ್ಲ ಒಂಜಿ ಫಂಕ್ಷನ್ ಆಯರುಂಡು ಎನ್ನೊಂಜಿ ಮಲ್ಲ ಕೊಡುಗೆ ಅನಿತ್ಯ ಡಾಯ್ಬಂಡು ನಾನು ಪಿಲಾರಿ ಯೋಗ ಮಂಡಲ ಅಧ್ಯಕ್ಷ ಆದಿತ್ಯಗೋಸ್ಕರ ಎನ್ನ ಮಲ್ಲ ಸಿಗತ್ತು 7 ಜನ ಸೇರ್ವೇರ ದಯಪಂಡನ ಇನ್ನೇನು ಮಾ ಬದುಕದನೇ ಮಾರಿ ಬಲ್ಲ ಆಶ್ಚರ್ಯ ಕೋವಿಡ್-19 ಬತ್ತದು ಹೆಂಚೆಂಚಿನ ಅನುಭವ ಅದು 2019 ಹಿಡಿದು 2021 ಮಿಡ್ಲಿಡ್ ಹೆಂಚೆಂಚಿನ ಪುರಾಣದ ನಿಕ್ಲೆ ಪೂರ ಗೊತ್ತುಂಡು ಅಂಚ ಅದು ಪುನಗ ಆ ಸೋಮನಾಥನ ದಯಟ್ ನಮ್ಮ ಇನ್ನು ಬದುಕದ 7 ಜನ ಉಲ್ಲ ಅವೇ ನಮ್ಮ ಈ ಪುಣ್ಯ ಭೂಮಿದ ಶ್ರೀ ಪಂಜಂದಾಯನ ನೀರು ಪರ್ತನ ನಮ ಏತೊಂಜಿ ಪುಣ್ಯವಂತ ಪಂಡದ ನಡ ಆ ಸೋಮನಾಥ ದೇವರಿಗೆ ಗೊತ್ತು ದಯ ಪಂಡ ಯಾನು ಕೆಲವು ಫಂಕ್ಷನ್ ಪುರ ತೂತೆ ಏತೋ ಜನ ಎನ್ನ ಮಿತ್ರರು ಏತೋ ಜನ ಎಂಕ್ಲು ಕಳೆ ಒಂದ ವಿಜಯ ಬ್ಯಾಂಕ್ ಡಾವಡು 31 ವರ್ಷ ವಿಜಯ ಬ್ಯಾಂಕ್ ಹಿಡಿತದು ಊರೂರು ಸುತ್ತುದು ಇಡೆ ಬತ್ತದು ಏತೊಂಜಿ ಕಷ್ಟಪಡುತ್ತದೆ ಎಂಕ್ಲು ಗೊತ್ತಿದೆ ಟ್ರಾನ್ಸ್ಫರ್ ಆದಿಲ್ಲ ವರ್ಗಾವಣೆ ಆದಿಲ್ಲ ಪೂರ ಅಲ್ಲ ಆದಿಲ್ಲ ಎಂಕ್ಲು ಬದುಕದನೇ ಮಲ್ಲ ಆಶ್ಚರ್ಯ ದಯಪಂಡ ಕೋವಿಡ್-19 ಎಂಕ್ಲು ಆತು ಕಷ್ಟಪಡತ್ತ ಕೆಲವದಕ್ಲೆ ಉನಿಯರ ನುಪ್ಪಿಜನ್ ಎಂಕ್ಲ ಪಿಲಾರ ಬೈಲ್ಡ್ ಎಂಕ್ಲ ಪಿಲಾರಿ ಯೋಗ ಮಂಡಲದಕ್ಲು ಏತೊಂಜಿ ಸಹಾಯ ಮಲ್ದಿರ ಎಂಕ್ಲ ಇಲ್ಲಿ ಗೊತ್ತುಂಡು ಅವು ಅಕ್ಲೆಲ್ಲ ಗೊತ್ತುಂಡು ದಯಪಂಡ ಸಹಾಯ ಮನ್ಪುನ ಬಾರಿ ಮಲ್ಲ ಎಲ್ಲಿ ಸುಲಭ ನೆನ್ವೇರು ಅತ್ತು ಅವು ಖಂಡಿತ ಅತ್ತು ಪೂರ ಜನತೆಲ್ಲ ಕೈ ಸೇರಿನೇ ಅವು ಸಹಾಯ ಮನ್ಪೇರ ಆಪುಣಿ ಆತೆ ನನಗುಲ ಈ ಪಿಲಾರಿ ಯೋಗ ಮಂಡಲ ದಿನಂಪ್ರತಿ ಏಳಿಗೆ ಆ ಒಂದು ಉದ್ಧಾರ ಆ ಒಂದು ಈ ಎನ್ನ ಜನ್ಮಭೂಮಿಗೆ ಈ ಪಿಲಾರಿ ಯೋಗ ಮಂಡಲ 5ನೇ ವರ್ಷದ ಸಂದರ್ಭಡು ಮಲ್ಲ ಒಂಜಿ ಫಂಕ್ಷನ್ ಮನ್ಪುನಾಗ 7 ಜನ ಸೇರ್ವೇರ ಆಕಲೆಗೆ ಒಂಜಿ ದಿನದ ಅನ್ನದಾನ ಯಾನ್ ಕೊರ್ಪೆ ಪುಲ್ಯ ಕಾಂಡೆ ಮಧ್ಯಾಹ್ನದ ಬತ್ತನ ಬಯ್ಯ ಮುಟ್ಟದ ಪೂರ ಅನ್ನದಾನ ಚಹಾ ತಿಂಡಿ ಪೂರ ವ್ಯವಸ್ಥೆನ ಯಾನ್ ಮಲ್ತು ಕೊರ್ಪೆ ಅಂದ ನಮ್ಮಲು ಭರವಸೆ ಕೊರೊಂದುಲ್ಲೆ ದಯಪಂಡ ಎನ್ನ ಒಂದು ಪಿಲಾರಿ ಯೋಗ ಮಂಡಲ ನನಲ ಸರ್ವತೋಮುಖ ಅಭಿವೃದ್ಧಿ ಆದ ಮುಂದಿನ ಜನ್ಮಗೂ ಪೂರ ಏರೇರು ಸೇರ್ವಾರ ಏರೇರು ಬರ್ಪೇರೆ ಗೊತ್ತಿಜ್ಜಿ ಅಕ್ಲೆ ಒಂಜಿ ಮಾದರಿ ಸಂಘ ಪಿಲಾರಿ ಯೋಗ ಮಂಡಲ ಆವಡು ಅಂತ ಪಂಡದು ಈಯನ್ನ ಎಲ್ಲಿ ಒಂಜಿ ಭಾಷಣನು ಮುಗಿತಂದುಲ್ಲೆ ಪೊರ್ಲುದ ಜಾಗಿಡು ನಮ್ಮ ಮಾತೆರ್ಲ ಒಟ್ಟು ಸೇರ್ದ ದೈವದೇವರನ ಸಾನ್ನಿಧ್ಯಪ್ಪುನಂಚಿನ ಈ ಒಂಜಿ ಪಂಜಂದಾಯ ದೈವದ ನೇಮದ ಪ್ರತಿ ವರ್ಷದ ಸಂದರ್ಭಡು ಪಿಲಾರ್ ಪನ್ಪುನ ಈ ಊರು ಮಾತ ಇಲ್ಲದಕ್ಲೆಗ್ಲ ಒಂಜಿ ಸಂಭ್ರಮಿಸವನಂಚಿನ ಈ ಇನಿತ ದಿನ ಇನಿ ಎಲ್ಲೆ 2 ದಿನ ಪೂರೆರ್ನಲ ಇಲ್ಲಾಗಲ ಬಿನ್ನೆರ್ನಕ್ಲು ಬತ್ತೊಂದು ಮಾತೆರ್ನೆಲ್ಲಡ್ಲ ಎಡ್ಡೆ ಅಡಿಗೆ ಒಂದು ಪೂರ ಇಲ್ಲಡ್ಲ ಒಂಜಿ ಹಬ್ಬದ ವಾತಾವರಣನೇ ಇನಿ ಪಿಲಾರ್ ಜಾತ್ರೆಡು ನಮ್ಮ ಈ ಊರುಡು ತೂವೊಂದುಲ್ಲ ಅಂತ ಪನ್ಪುನ ಭಾರಿ ಸಂತೋಷದ ವಿಷಯ ಅಂಚಾದು ಇನಿ ಮಾತ ಭಗವದ್ಭಕ್ತರ್ಲ ಈ ಕ್ಷೇತ್ರಗೂ ಬತ್ತೊಂದು ನಮ್ಮ ದೇವರಿಡ ನಟ್ಟು ನೀತೆ ನಮಕ್ ಮಾತೆರೆಗಲ ದೇವರು ಎಡ್ಡೆ ಮನ್ಪುಲೇನು ಪನ್ಪನ ಒಂಜಿ ಪಾತೆರನು ಸರ್ವೇ ಜನ ಸುಖಿನೋ ಭವಂತುಂದು ನಮ್ಮ ದೇವರಿಡ ಬತ್ತಿಕೇನುವ ಇನಿ ಒಂಜಿ ಪಾತೆರ ಒಂಜಿ ಹಿರಿಯಕ್ಲು ಪಂತೆರು ಇನಿ ಪೆತ್ತ ಪೇರು ಕೊರ್ಪುಂಡು ಪೆತ್ತ ಏಪಲ ತನ್ನ ಪೇರನ್ನು ಪರ್ಪುಜಿ ಅಂಚೆನೆ ಮರ ಸೂರ್ಯನ ಬೆಳಕುನು ಶಾಖನು ಮಸ್ತು ದೆತೊಂದು ನಮಕ್ ಅವಳು ನೆರಳುನು ಕೊರ್ಪುಂಡು ಅವಳು ಶಾಖನ ಕೊರ್ಪುಜಿ ಮರ ಸೆಕೆನು ಶಾಖನ ದೆತೊಂದು ನಮಕ್ ನೆರಳು ಕೊರ್ಪುಂಡು ಅಂಚೆನೆ ನಮಲ ಇನಿ ಇಂಚಿನ ಒಂಜಿ ಯುವಕ ಮಂಡಲದಕ್ಲು 47 ವರ್ಷದಿಂಚ ವಿಜಯ ಪಿಳ್ಳೆ ಪಂಡಿಲೆಕನೆ ಎಡ್ಡೆ ಸಾಧನೆలను ಮಂತೊಂದು 47 ಅಧ್ಯಕ್ಷರು ಸಮಿತಿ ಈ ಪೂರ ಈತು ವರ್ಷ ಬೆಳೆಸೊಂದು ಬರೊಂದು
ತನ್ನ ಅಧ್ಯಕ್ಷರಾಯನಕ್ಲಿ ದಾಲಾನೆಟ್ಟು ಪ್ರಯೋಜನ ಪಡೆಯೊಂದೆ ಈ ಊರಿಗೂ ಮುಲ್ತ ಜೋಕ್ಲೆಗ್ ಎಡ್ಡೆ ಸಾಂಸ್ಕೃತಿಕವಾದ ಶೈಕ್ಷಣಿಕವಾದ ಇಂಚಿನ ಒಂಜಿ ರಂಗಲಿನ ಕಜ್ಜಲಿನ ನಿರ್ಮಿಸದು 4 ಜನಕನಿಗ್ಲು ಉಪಕಾರ ಇರುತ್ತಾ ಅವೇ ಮಲ್ಲ ದೇವೇರ್ನ ಆಶೀರ್ವಾದ ಈ ಯೋಗ ಮಂಡಲಗ ಪನ್ಪುನೇನು ಯಾನಿಕ್ಲ ಸಹೋದರಿ ಅದು ಪನೊಂದುಲ್ಲೆ ಅಂಚಾದು ನಮಕ್ ಏಪಗಲ್ಲ ಪರೋಪಕಾರಿ ಭಾವನೆ ಬೋಡು ಇನಿ ನಮ್ಮ ತೂ ಒಂದುಲ್ಲ ಏಪಲ ಒಂಜಿ ಪಂಡ ಇನಿ ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಆವೊಂದೇ ಉಪ್ಪುಂಡು ಸಮಾಜಡು ನದಿತ ನೀರು ಹರಿಯೊಂದಿಪ್ತಲಕನೆ ಇನಿ ನಮ್ಮ ಜನಕುಲ್ನ ಬದಲಾವಣೆಲು ಕೆಲವೊಂಜಿ ರೀತಿಡು ಆವೊಂದಿಪ್ಪುಂಡು ಅಂಚೆನೆ ನಮಕ್ ಏಪಲ ನಮ್ಮ ಸಮಾಜಡು ಸಮಾಜಮುಖಿಯಾದ ಕೆಲಸ ಮಂತೊಂದು ಬತ್ತಲು ನಾಂಡ ಇನಿ ಇಂಚಿನ ಯುವಕ ಶಕ್ತಿ ಗಾಂಧೀಜಿಯರು ಪನ್ನಂಚಿನ ಒಂಜಿ ಪಾತ್ರ ನೀ ಯುವಕ ಶಕ್ತಿ ಪನ್ನಂಡ ಒಂಜಿ ಉಪ್ಪು ಒಂಜಿ ನಮ್ಮ ಒಂಜಿ ಪದಾರ್ಥಗೂ ಉಪ್ಪು ಪಾಡ್ಜಿಂಡ ಅವಳು ಐಕ್ ರುಚಿಯೇ ಉಪ್ಪುಜಿ ಅಂಚೆನೆ ಒವ್ವೇ ಒಂಜಿ ಸಂಘ ಸಂಸ್ಥೆಡು ಒವ್ವೇ ಒಂಜಿ ಸಂಭ್ರಮಡು ಒವ್ವೇ ಒಂಜಿ ಜಾತ್ರೆಲೆಡು ಯುವಕ ಶಕ್ತಿ ಇಜ್ಜಿಂದಾಂಡ ಅವಳು ಖಂಡಿತವಾದ್ಲ ಅವು ಪೊರ್ಲಿಪ್ಪುಜಿ ಅಂಚಾದು ಇನಿ ಪಿಲಾರ್ದ ಯುವಕ ಮಂಡಲದ ಯುವಕ ಶಕ್ತಿಲು 10 ಅಪ್ಪೆನ ಜೋಕುಲಾಂಡಲ ಒಂಜೇ ಅಪ್ಪೆನ ಜೋಕುಲ್ಲೆಕ ಎಡ್ಡೆ ಕೆಲಸೊಂದು ಮಂತೊಂದು ಬತ್ತದು ಮುಲ್ಪ ಶೈಕ್ಷಣಿಕವಾದ ಜೋಕ್ಲೆಗೆ ಎಡ್ಡೆಡ್ಡೆ ಉಲ್ಲಾಸಮಯನಂಚಿನ ಕಾರ್ಯಕ್ರಮಗಳನ್ನು ಕೊರಂದು ನಿಕ್ಲೆ ಎಡ್ಡೆ ಮಂತೊಂದು ಬತ್ತಾರೆ ನಿಕ್ಲೆಗೆ ಏಪಲ ಯಾನ ಸಹೋದರಿಯಾದ ಶುಭ ಹಾರೈಕೆಯನ್ನು ಮಂತೊಂದು ಇನ್ನಿತ ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ ಬನ್ನಗನೆ ಯಾನು ತೂಯೆ ಏತೋ ಜೋಕುಲು ಪ್ರತಿಭಾವಂತ ಜೋಕುಲು ಇನ್ನು ಯಾಕಲ ಅಪ್ಪೆಮ್ಮನ ಎದುರುಡು ತನಗಿತ್ತನ ಪ್ರತಿಭೆಲಿನ ಆ ಪ್ರದರ್ಶನ ಮನ್ಪುನಾಗ ಅಪ್ಪೆಮ್ಮಗ ಆಪುನಂಚಿನ ಒಂಜಿ ಸಂತೋಷ ಬೇತೆ ಓದು ಏತು ಮಲ್ಲ ದುಡ್ಡು ಕೊರ್ನಲ ತಿಕ್ಕುಜಿ ತನ್ನ ಬಾಲೆ ಇಂಚಿನ ವೇದಿಕೆಡು ಆ ಪ್ರತಿಭೆನ ತೋರ್ಪಡಿಸಾನಾಗ ಆಪುನಂಚಿನ ಅಪ್ಪೆಮ್ಮಗ ತಿಕ್ಕುನಂಚಿನ ಸಂತೋಷ ಅವು ಮಸ್ತ್ ಅವೇನು ಹೃದಯಡು ನಾವು ಪನ್ರೆ ಆ ಒಂದಿನಂಚಿನ ಒರಡಲು ಸಮೇತ ಇಪ್ಪುನು ಅಂಚಾದು ನೆಟ್ಟು ಏರು ಮಾತ ಈ ಜೋಕುಲು ಪ್ರತಿಭಾವಂತೆರಾದು ಪಿಲಾರಿ ಯುವಕ ಮಂಡಲಕ್ಲ ಕೊರ್ನಂಚಿನ ಮಲ್ಲ ಶಕ್ತಿಯಾದ ಪ್ರತಿಭಾವಂತೆರಾದು ನಿಕ್ಲು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಡು ಆ ದೇವೇರ್ನ ಆಶೀರ್ವಾದಡು ಜೋಕುಲು ಮಿಂಚೋಡು ಒಂದು ಪನೊಂದು ಇನಿ ಪ್ರತಿ ಒಂಜಿ ಸಂದರ್ಭಡ್ಲ ದೇಶದ ಇನಿ ನಮಕ್ ಇಡೀ ದೇಶಗೇ ಬತ್ತಿನಂಚಿನ ಪ್ರಪಂಚೊಡೇ ಬತ್ತಿನಂಚಿನ ಮಲ್ಲ ಆ ಒಂಜಿ ಸಂದರ್ಭಡ್ಲ ಕೆಲ್ಲೆ ಪಂಡಿರು ಮುಲ್ಪದ ಯುವಕ ಮಂಡಲದಕಲು ಕೊರೋನಾ ಸಂದರ್ಭಡ್ಲ ಮಸ್ತ್ ಜನಕ್ಕೆ ಉಪಕಾರ ಮಂತಿರು ನಿಜವಾದ್ಲ ಎಡ್ಡೆ ಕಾರ್ಯಲಿನು ಮಂತೊಂದುಲ್ಲರು ನನಲ ನಮ್ಮ ದುಂಬಪ್ತಾದು ಏರು ಎಡ್ಡೆ ಬೇಲ ಮನ್ಪುರ ಅಕ್ಲಿಗೆ ಏಪಲ ನಮ್ಮ ಪ್ರೋತ್ಸಾಹ ಮಂತೊಂದು ಪೋಡು ಒಂಜಿ ಪಾತೆರ ನಮ್ಮ ಅಪ್ಪೆನ ಬಂಜಿರ್ದು ಬನ್ನಗ ಉಸಿರಿಪ್ಪುಡು ಪುದರಿಪ್ಪುಜಿ ಈ ಭೂಮಿನ ಬುದ್ದು ಪೋನಗ ಉಸಿರಿಪ್ಪುಜಿ ಅಮ್ಮದೀನ ಪುದರ್ ಮಾತ್ರ ಶಾಶ್ವತವಾದಿಪ್ಪುಡು 4 ದಿನದ ಈ ಜೀವನದ ಆಟಡು ನಮ್ಮ ಪುದರ್ ಒಂಜಿ ಶಾಶ್ವತವಾದ ಈ ಭೂಮಿಡು ಒರಿಯೋಡು ನಾಂಡ ನಮ್ಮ ಏಪಲ ಎಡ್ಡೆ ಕೆಲಸನೇ ಮಂತೊಂದು ಪೋಯಿ ನಮ್ಮ ಧರ್ಮಲೇನು ಪ್ರೀತಿಸೋ ಒಂದು ಪಿರೊಂಜಿ ಧರ್ಮಲ್ನ ಗೌರವಿಸೋ ಒಂದು ಈ ಸಮಾಜಡು ನಮ್ಮ ಕಟ್ಟು ನಾಂಡ ನಮ್ಮ ಭಾರತ ಶ್ರೇಷ್ಠ ಭಾರತ ಆಪುಡೊಂದು ಪನೊಂದು ನಿಕ್ಲ ಸಹೋದರಿಯಾದ ಇನ್ನಿತ ಈ ಕಾರ್ಯಕ್ರಮಗ್ ಏನನ್ನು ನಿಕ್ಲು ಲೆತ್ತಿದ್ದಾರೆ ದಾದನ ವಿಶ್ವಾಸ ಪ್ರೀತಿ ವಿಶ್ವಾಸನ ದೀತಾರೆ ನಮ್ಮ ಏಪಲ ನಿಕ್ಲೆಗೆ ಎನ್ನಡ್ದಾಪನ ಸಹಕಾರನು ಮಂತೊಂದು ದುಂಬತ್ತಾದ ಈ ಊರಿಗೂ ಎಂಚಿನ ಸಹಕಾರ ಆಪುಂಡಲ ಎಂಕ್ಲಡ ನಿಕ್ಲು ಪಂಡಾರ್ನಾಂಡ ನಮ್ಮರ್ದ ಆಪುನಂಚಿನ ಈ ಕ್ಷೇತ್ರದ ಶಾಸಕರುಲ್ಲೇರು ಮಾತ ನಮ್ಮರ್ದ ಆಪನ ಸರ್ಕಾರದ ಮಟ್ಟೊಡ್ಲ ಖಂಡಿತವಾದ್ಲ ಸಹಕಾರನ ಮನ್ಪುರ ನಿಕ್ಲೊಟ್ಟಿಗೆ ಸಹೋದರಿಯಾದ ಯಾನು ಏಪಲ ಉಲ್ಲೆಂದು ಪನೊಂದು ವೇದಿಕೆ ಇಡಿಪ್ಪುನಂಚಿನ ಮಾತೆರೆಗಲ ಯಾನು ವಂದಿಸ ಒಂದು ಎನ್ನೆರಡು ಪಾತೆರನು ಮುಕ್ತಾಯ ಮನ್ಪುವೆ ಜೈ ಭಾರತ್ ಜೈ ಹಿಂದ್ ಪಿಲಾರ್ ಯುವಕ ಮಂಡಳದಾಗಲು ನಮ್ಮ ಪಂಜಂತೆಯ ಸುಂದರವಾದ ಒಂದು ಭಂಡಾರ ಬರ್ಪುನ ಸಂದರ್ಭಡು ಪೊರ್ಲುದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡಪದು ಕೊರಂದುಲ್ಲೇರು ಐಟ್ ನಮ್ಮ ಊರ್ದ ಪ್ರತಿಭೆಲೆಗಳು ಭಾಗವಹಿಸಿದ ಅವಕಾಶ ಕೊರಂದುಲ್ಲೇರು ನನಾತ್ ಹೆಚ್ಚಿನ ಎಡ್ಡ ಪ್ರೋಗ್ರಾಮ್ ಕೊರಡು ಹೆಚ್ಚ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರಡು ಬಣ್ಣದ ಪಿಲಾರ್ ಯುವಕ ಮಂಡಳ ಅಭಿನಂದನೆ ಮಲ್ತೊಂದು ನಮ್ಮ ಇಂಜಿನಾಲ ಸಹಕಾರ ಪಡಿತನ ಏಪಲ ಪಿಲಾರ್ ಯುವಕ ಮಂಡಲಗ್ ಮಲ್ಪ ರೆಡ್ಯೂಲ ಪಂಡದು ಇಂಜಿರಡು ಪಾತ್ರ ಅವಕಾಶ ಕೊಡಬೇಕು ಧನ್ಯವಾದಗಳು. ಪ್ರಣವ ಪಕ್ಕಳ ಐನದು ಬೇಗ ಬಲ್ಲೆ ಅಂಚನೆ ಪುದರ್ ಪಾಂಡಿ ಬೆಟ್ಟಿಗೆ ವೇದಿಕೆಗೆ ಬತ್ತದ ಗೌರವವನ್ನು ಸ್ವೀಕಾರ ಮಲ್ಪಡು ಪಣದಕ್ಕೇನನ್ವ ಅಂಚನೆ ರಡ್ಡನೆ ಮೊಹಮ್ಮದ್ ರಿಯಾನ್ ಅಲಿ ಅವರ ಜೋರ ಆಯ್ನ ತಾಟಿದ ಹೊರಟು ಅಭಿನಂದನೆ ಕೊರಲೆ ಕಲಿಕಾರಂಗಡು ಮಿಂಚಡು ಪುಣ್ಪಂಚಿದ್ರ ಮಲ್ಲ ಅಂಗ ಆಸೆದಿ ಒಂದನೆ ಮೊಹಮ್ಮದ್ ರಿಯಾನ್ ಅಲಿ ಮಿತ ಚಾವಟಿಗೆ ಬಲ್ಲೆ ಇಜ್ಜಿಂದಾಂಡ 3ನೇ ತರಗತಿದ ಜೀವಿತ 3ನೇ ಕ್ಲಾಸದ
ಪ್ರಥಮ ಅಂಜನೆ, ಎರಡನೇ ಭುವನ್ ಶೆಟ್ಟಿ, ಸಮ್ಮಿಲು ಸನ್ಮಾನ್ಯ ಶ್ರೀ ರವಿಶಂಕರ್ ಸೋಮೇಶ್ವರ ನನ್ನ ದುಂಬುದ ಮನಾದಿಗಿನೇ ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಆರು ಕೊರಡು ಪಣದಕ್ಕೆ ಅಧಿಕ ಮಾರ್ಕ್ ಪಡೆಯಿನ ಜೊತೆನ ಸಂಜನಾ ಮಿತ ಚಾವಡಿಗೆ ಬಲ್ಲೆ ತಾಟಿ ಬೊಟ್ಟುನ ಕೀನುಜಿ ಕಾಸು ತಾಂತಿನ ಈ ತಾಟಿಗೆ ದಾಯಿ ಕೆಂಚಿನ ಪಿರಿಯ ಒಂಜಾತ ತಾಟಿ ಬೊಟ್ಟದು ಇಂಚಿತ್ತಿನ ಪ್ರತಿಬಿಳ್ಳನ ಅಭಿನಂದನೆ ಮಲ್ಪುಳೆ ನಿಖಿಲನ ಆಶೀರ್ವಾದದ ಪನಿ ಬರ್ಸ ಅಕ್ಲಿಗೆ ದುಂಬುದ ದಿನಟು ನನ್ನ ಶಿಕ್ಷಣ ರಂಗಡು ಮಿಂಚಿದ ಕಾರಣ ಆಪಂಡು ಪಂಡೊಂದು 5ನೇ ತರಗತಿದ ಸುರುತ ರೀವನ್ ಲಿಸ್ಟನ್ ಡಿಸೋಜಾ ಅಧಿಕ ಮಾರ್ಕ್ ಪಡೆಯಿನ ಚಿತ್ರ ರೀವನ್ ಲಿಸ್ಟನ್ ಡಿಸೋಜಾ, ಎರಡನೇ ಆನ್ಯ, ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಅಭಿನಂದನೆಗಳು. ಸಾನ್ವಿತ್ ವಿ ರೈ, ದ್ವಿತೀಯ ಯತೀಶ್ ಶೆಟ್ಟಿ. ಬರ್ಲಿ ಚಪ್ಪಾಳೆ. ಅರಳುವ ಶಿಕ್ಷಣ ರಂಗದಲ್ಲಿ ಮಿಂಚುವಂತಹ ನಮ್ಮೂರಿನ ಪ್ರತಿಭೆ. ಹಾಗೆಯೇ 7ನೇ ತರಗತಿಯಲ್ಲಿ ಪ್ರಥಮ ನಿಸರ್ಗ ಬಿ ಶೆಟ್ಟಿ, ದ್ವಿತೀಯ ಮೇಘನಾ. ಕೃತಜ್ಞತೆಗಳು ಸನ್ಮಾನ್ಯ ಶ್ರೀ ವಿಜಯ್ ಕಿಲ್ಲೆ ಅವರಿಗೆ. ಮುಂದಿನ ಗೌರವವನ್ನು ಸಚಿನ್ ಮೋರೆ ಅವರು ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ದ್ವಿತೀಯ ಬಹುಮಾನ ತಮೋಗನ ಸಾಕ್ಷಾತ್ ಕೃಷ್ಣ ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ತೃತೀಯ ಬಹುಮಾನ ಪೂರ್ಣಚಂದ್ರ ಆರ್ಸ್ ಗಟ್ಟಿ ಕೇಂದ್ರೀಯ ವಿದ್ಯಾಲಯ ಎಕ್ಕೂರು. ಚಿತ್ರಕಲಾ ಸ್ಪರ್ಧೆ 1ರಿಂದ 2ನೇ ತರಗತಿಗೆ ವರೆಗೆ ಹಮ್ಮಿಕೊಂಡಂತಹ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಇದು ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರು. ಇದು 3ರಿಂದ 4ನೇ ತರಗತಿವರೆಗೆ ಹಮ್ಮಿಕೊಂಡಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರು. ಪ್ರಥಮ ಬಹುಮಾನ ತನ್ವಿ ಆರ್ ಬಳ್ಳಾಲ್, ಸ್ಯಾಕ್ರೆಡ್ ಹಾರ್ಟ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ದ್ವಿತೀಯ ಬಹುಮಾನ ತ್ರಿಷಿಕಾ ಎನ್.ಕೆ, ಭಗವತಿ ಸ್ಕೂಲ್ ಉಚ್ಚಿಲ. ತೃತೀಯ ಬಹುಮಾನ GIU ಬಂಗೇರ ಕಾರ್ಮೆಲ್ ಸ್ಕೂಲ್ ಮ್ಯಾಂಗ್ಳೂರ್. ಕಲಾವಿದರಿಗೆ ಕೈಯಲ್ಲಿ ಒಂದು ಪೆನ್ಸಿಲನ್ನು ಕೊಟ್ಟರೆ ಯಾವ ರೀತಿಯಲ್ಲಿ ತಮ್ಮ ಕಲಾ ಪ್ರೌಢಿಮೆಯನ್ನು ಮರೆಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂತಹ ನಮ್ಮೂರಿನ ಹೆಮ್ಮೆಯ ಕಲಾವಿದರು. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಮುಂದಿನ ದಿನಗಳಲ್ಲಿ ದೊಡ್ಡ ಕಲಾವಿದರಾಗಿ ಬೆಳಕಿಗೆ ಬರಲಿ ಎನ್ನುವಂಥದ್ದು ನಮ್ಮ ಸದಾ ಆಶಯ. 5th ಮತ್ತು 6th ಸ್ಟ್ಯಾಂಡರ್ಡ್ ಮಕ್ಕಳು ಸನ್ನಿಧಿ ಪಿ ಸನಿಲ್ ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ಕೃತಜ್ಞತೆಗಳು ಸಚಿನ್ ಮೋರೆ ಅವರಿಗೆ. ದ್ವಿತೀಯ ಬಹುಮಾನ ಆದ್ಯ ನಿತ್ಯಾಧಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಮುಂದಿನ ಬಹುಮಾನವನ್ನು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಸನ್ಮಾನ್ಯ ಶ್ರೀ ನಿತೀಶ್ ಹೊಸಗದ್ದೆ, ಜೂನಿಯರ್ ಇಂಜಿನಿಯರ್ ಮೆಸ್ಕಾಂ ಅವರು ತೃತೀಯ ಬಹುಮಾನವನ್ನು ವಿಹಾನ್ ವಿ ಶೆಟ್ಟಿ,
ಆರ್ಸಿಸಿ ಸೆಂಟ್ರಲ್ ಸ್ಕೂಲ್ 5ರಿಂದ 6ನೇ ತರಗತಿಯವರೆಗೆ ಹಮ್ಮಿಕೊಂಡಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರು ಇವರು. ಮುಂದಕ್ಕೆ 7ನೇ ಮತ್ತು 10ನೇ ತರಗತಿಯ ಮಕ್ಕಳು ಸೆಕೆಂಡ್ ಪ್ಲೇಸ್, ದ್ವಿತೀಯ ಬಹುಮಾನ 2 ಜನ ಶಾರದಾ ಪಡ್ಕೊಂಡಿದ್ದಾರೆ. ವಿದ್ಯಾಲಯ. ಋತಿಶಾ ಮತ್ತು ಪ್ರಮುಖ ಇವರು ಇಬ್ಬರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನ ಅಂಕಿತ SSC ಸೆನ್ಸಸ್ ಸ್ಕೂಲ್ ದೇರ್ಲಕಟ್ಟೆ. ತೃತೀಯ ಬಹುಮಾನ KJ ಜ್ಯೇಷ್ಠ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಕೃತಜ್ಞತೆಗಳು ವಿನಂತಿ. PUC ಪಕ್ಕ ಡಿಗ್ರಿ ಕಾಲೇಜಿದ ಜೋಕ್ಲೆಗ್ ಅಟನೆ ಮನ್ಪಿನಂಚಿನ ಒಂಜಿ ಚಿತ್ರಕಲಾ ಸ್ಪರ್ಧೆದ ಪ್ರಥಮ ಬಹುಮಾನ ಸಾತ್ವಿಕ್ ಕೆನರಾ ಇಂಜಿನಿಯರಿಂಗ್ ಕಾಲೇಜ್. PUC ಇಂದ ಡಿಗ್ರಿವರೆಗೆ ಹಮ್ಮಿಕೊಂಡಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರು ಇದೀಗ ವೇದಿಕೆಯಲ್ಲಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ಅಲಂಕರಿಸುವಂತಹ ಸನ್ಮಾನ್ಯ ಶ್ರೀ ರವಿಶಂಕರ್ ಅವರ ದಿವ್ಯ ಹಸ್ತದಲ್ಲಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಮೂವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಶಿಕ್ಷಣ ರಂಗದಲ್ಲಿ ಮಿಂಚುತ್ತಿರುವಂತಹ ನಿರೀಕ್ಷಾ ಬಿ ಶೆಟ್ಟಿ, ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಜಗನ್ನಾಥ್ ಶೆಟ್ಟಿ, ಅದೇ ರೀತಿ ಕಲಾರಂಗದಲ್ಲಿ ಮಿಂಚುತ್ತಿರುವಂತಹ ತೃಷಾ ಕುಲಾಲ್ ಇವರಿಗೆ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅವರ ಪರಿಚಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವರು ದಿನಾಂಕ 30/1/2005 ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಮತ್ತು ಶ್ರೀಮತಿ ನಳಿನಿ ಬಿ ಶೆಟ್ಟಿ ದಂಪತಿಗಳ ಪ್ರಥಮ ಪುತ್ರಿಯಾಗಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು ಹಾಗೂ ಪ್ರೌಢಶಾಲೆ ತೊಕ್ಕೋಟು ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಿರುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಮಾಡಿದ ಸಾಧನೆ SSLCಯಲ್ಲಿ 585, 94% ಪಡೆದಿರುತ್ತಾರೆ. ಅದೇ ರೀತಿ ಪದವಿ ಪೂರ್ವ ಕಾಲೇಜಿನಲ್ಲಿ 539 ಅಂಕವನ್ನು ಪಡೆದಿರುತ್ತಾರೆ. ಉನ್ನತ ಶ್ರೇಣಿಯಲ್ಲಿ ತರಗತಿಯನ್ನು ಹೊಂದಿದ್ದೀರಿ. ಪ್ರಸ್ತುತವಾಗಿ ತಾವು ಪೋಯ ಮೆಡಿಕಲ್ ಕಾಲೇಜು ಮುಡಿಪಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ತಮ್ಮ ಈ ಕಲಿಕೆ ಸಾಧನೆಯನ್ನು ಗುರುತಿಸಿ ತಮಗೆ ಇನ್ನೂ ಕೂಡ ವಿದ್ಯೆಯಲ್ಲಿ ಗಳಿಕೆ ಸಿಗಲಿ, ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಲಿ, ತಮ್ಮ ಕಷ್ಟಗಳಿಗೆ ಸದಾ ನಿಮ್ಮೊಂದಿಗೆ ಇರುತ್ತೇವೆ ಎಂದು ತಿಳಿಸುತ್ತಾ ಶಿಕ್ಷಣ ರಂಗದಲ್ಲಿ ಮಿಂಚಲಿ ಎನ್ನುವ ಶುಭ ಭಾವನೆ, ಶುಭ ಕಾಮನೆ, ಶುಭ ಹಾರೈಕೆಯನ್ನು ಇಡ್ತಾ ಇದ್ದೇವೆ. ಪಿಲಾರು ಯುವಕ ಮಂಡಲ, ಪಿಲಾರು ದಾರದ ಬಾಗಿಲು, ಅದೇ ರೀತಿ ಶ್ರೀ ಪ್ರವೀಣ್ ಶೆಟ್ಟಿ ಮೇಘನ ಮನೆ ಇವರಿಗೆ ಈ ಸನ್ಮಾನವನ್ನು ನೀಡಿದ್ದಾರೆ. ಶ್ರೀ ಪ್ರವೀಣ್ ಶೆಟ್ಟಿ ಮೇಘನ ಮನೆಯವರು ವಿಶೇಷವಾದಂತಹ ಸಹಯೋಗವನ್ನು ನೀಡಿದ್ದಾರೆ. ಅವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿಕ್ಷಣ ರಂಗದ ಮಿಂಚಿನ ಚಿತ್ತಿನ ನಮ್ಮೂರದ ಪ್ರತಿಭೆ ನಿರೀಕ್ಷಾ ಬಿ ಶೆಟ್ಟಿ ಅವರ ಅರೆಗೆ ಜೋರಾಯನ ತಾಟಿದ ಹೊರಟು ಅಭಿನಂದನೆ ಕೊರ್ಕ ನನ್ನ ದುಂಬದ ದಿನಟು ಒಂಜಿ ಎಡ್ಡೆ ಪ್ರಜೆಯಾದ ನಾಡೋರ್ಮೆ ಪುಗಾರ್ತೆ ಪಡೆಪೂರ್ಣ ಚಿತ್ರ ಪುಣ್ಣು ಮಗಳಾದ ಬುಳೆವಡು ಪಣಪ ಚಿತ್ರ ಅವರ ಆಶೀರ್ವಾದದ ತಾಟಿ ನಮ್ಮೂರದ ಬುಳೆಪುರ ಚಿತ್ರ ಪ್ರತಿಭೆಗೆ ಉಪ್ಪಡು
ಅಭಿನಂದನೆಗಳು ನಿರೀಕ್ಷಾ ಬಿ ಶೆಟ್ಟಿ ಅವರಿಗೆ. ಮುಂದಿನ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಪಿಲಾರು ಶ್ರೀಯುತ ಜಗನ್ನಾಥ್ ಶೆಟ್ಟಿ ಅವರ ಪರಿಚಯ. ಪಿಲಾರು ದಾರಂದ ಬಾಗಿಲಿನ ಪೆಲತಡಿ ಎಂಬಲ್ಲಿ ಶ್ರೀ ದೇರಣ್ಣ ಶೆಟ್ಟಿ ಮತ್ತು ಶ್ರೀಮತಿ ರೇವತಿ ಶೆಟ್ಟಿ ದಂಪತಿಗಳಿಗೆ ದಿನಾಂಕ 26/12/1961 ಮೊದಲ ಮಗನಾಗಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಪಿಲಾರು ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು, ಪ್ರೌಢ ಶಿಕ್ಷಣವನ್ನು ಹೋಲಿ ಏಂಜಲ್ಸ್ ತುಕೋಟು ಹಾಗೂ ಭಾರತ್ ಹೈಸ್ಕೂಲ್ ಉಳ್ಳಾಲದಲ್ಲಿ ಪಡೆದಿರುತ್ತಾರೆ. ಇವರು ಉತ್ತಮ ಕ್ರೀಡಾಪಟು ಹಾಗೂ ಸಮಾಜ ಸೇವಕರಾಗಿ ಗುರುತಿಸಿಕೊಂಡವರು. ಸ್ಥಳೀಯ ಕ್ರೀಡಾ ಸ್ಪರ್ಧೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಬಗಲಿಗೇರಿಸಿಕೊಂಡವರು. ಕಬಡ್ಡಿ ಮತ್ತು ಇನ್ನಿತರ ಕ್ರೀಡೆಗಳಿಗೆ ಯುವಕರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಆಗಿನ ಕಾಲದಲ್ಲಿ ಪಿಲಾರು ದಾರದ ಬಾಗಿಲಿನ ಜನತೆಗೆ ಜಗ್ಗಣ್ಣನ ಅಂಗಡಿ ಎಂದೇ ಮನೆ ಮಾತಾಗಿದ್ದ ಅವರ ದಿನಸಿ ಅಂಗಡಿಯಲ್ಲಿ ಸಾಲದ ರೂಪದಲ್ಲಿ ದಿನಸಿ ಸಾಮಗ್ರಿಗಳನ್ನು ನೀಡುತ್ತಿದ್ದನ್ನು ಪಿಲಾರಿನ ಜನತೆ ಈಗಲೂ ಸ್ಮರಿಸುವಂತಾಗಿದೆ. ನಂತರದ ದಿನಗಳಲ್ಲಿ ಉಷಾ ಜೆ ಶೆಟ್ಟಿಯವರನ್ನ ಮದುವೆಯಾಗಿ ಉಷಾ ಜೆ ಶೆಟ್ಟಿಯವರು ಪಂಚಾಯತ್ ಚುನಾವಣೆಯಲ್ಲಿ ಜಯಗಳಿಸಿದ ಸಂದರ್ಭ ಅವರೊಂದಿಗೆ ತಾವು ಕೂಡ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿ ಅವರ ಸಮಾಜ ಸೇವೆಯಲ್ಲಿ ಯಶಸ್ವಿಗೊಳಿಸಿದ್ದೀರಿ. ಇದೀಗ ಉಳ್ಳಾಳ ಬೈಲಿನಲ್ಲಿ ದಂಪತಿಗಳು ಹೋಟೆಲ್ ಉದ್ಯಮವನ್ನು ನಡೆಸುತ್ತಾ ಸಮಾಜ ಸೇವಾ ಕಾರ್ಯದಲ್ಲಿ ಕೂಡ ಮುಂದುವರೆದಿದ್ದಾರೆ. ತಮ್ಮ ಜೀವನ ಮುಂದೆಯೂ ಯಶಸ್ವಿಯಾಗಿ ನೆರವೇರಲಿ ಎನ್ನುವಂತಹ ಶುಭ ಭಾವನೆ, ಶುಭ ಕಾಮನೆ, ಶುಭ ಹಾರೈಕೆಯನ್ನು ಈತಾ ಇದ್ದೇವೆ. ಪಿಲಾರು ಯುವಕ ಮಂಡಳ, ಪಿಲಾರು ದಾರಂದ ಬಾಗಿಲು, ಹಾಗೆಯೇ ಸನ್ಮಾನ್ಯ ಶ್ರೀ ಪ್ರವೀಣ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಇವರಿಗೆ ಅತಿಥಿ ಅಭ್ಯಾಗತರು ಶಾಲು ಹೊದಿಸಿ ಪೇಟ ತೋಡಿಸಿ ಗೌರವವನ್ನು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. 3 ಅಕ್ಷರದ ಜನರವಾಗಿ 3 ಅಕ್ಷರದ ಜೀವನವನ್ನು 3 ಅಕ್ಷರದ ಸಾರ್ಥಕ ಮಾಡಿದ್ದಾರೆ ನಮ್ಮೂರಿನ ಜಗನ್ನಾಥ್ ಶೆಟ್ಟಿ. ತಮ್ಮ ಸೇವೆ ನಿತ್ಯ ನಿರಂತರವಾಗಿ ಇಲ್ಲಿ ನಿಂತ ನೀರಾಗಿ ನಿಲ್ಲದೆ ಹರಿಯುವ ತೊರೆಯಾಗಿ ಇನ್ನಷ್ಟು ಸೇವೆಯನ್ನು ಕೊಡುವಂತಹ ಶಕ್ತಿಯನ್ನು ಶ್ರೀದೇವರು ಅನುಗ್ರಹಿಸಲಿ, ಆಶೀರ್ವದಿಸಲಿ ಎನ್ನುವಂತಹ ಶುಭ ಭಾವನೆಯೊಂದಿಗೆ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಸಮಿತಿಯ ಪದಾಧಿಕಾರಿಯೊಂದಿಗೆ ಅತಿಥಿ ಅಭ್ಯಾಗತರು ಗೌರವವನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಕೃತಜ್ಞತೆಗಳು ಸನ್ಮಾನ್ಯ ಶ್ರೀ ಶ್ರೀಯುತ ಜಗನ್ನಾಥ್ ಶೆಟ್ಟಿ ಅವರಿಗೆ. ಹೇಳ್ತಾ ಇದ್ದೇವೆ. ಮಂಗಳೂರು ಪ್ರಾಂತ್ಯದ ತೊಕೋಟಿನ ಚೆಂಬುಗುಡ್ಡೆಯ ನಿವಾಸಿಗಳಾದ ಶ್ರೀಯುತ ಗಿರೀಶ್ ಕುಲಾಲ್ ಹಾಗೂ ಶ್ರೀಮತಿ ತನುಜಾ ಗಿರೀಶ್ ದಂಪತಿಗಳ ಸುಪುತ್ರಿಯಾಗಿದ್ದಾರೆ. ತಮ್ಮ ವಿದ್ಯಾಭ್ಯಾಸವನ್ನು ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ತೊಕೋಟು ಇಲ್ಲಿ ಪ್ರಾರಂಭಿಸಿ ಇದೀಗ 10ನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ. ತನ್ನ 4ನೇ ವಯಸ್ಸಿನಲ್ಲಿ ಶಾಲಾ ವಿದ್ಯಾಭ್ಯಾಸ ಮುಂದುವರಿಸುತ್ತಿರುವಾಗಲೇ ತನ್ನ ನೃತ್ಯಾಭ್ಯಾಸದ ಕಡೆಗೆ ತನ್ನ ಮನಸ್ಸು ಹರಿಯತೊಡಗಿತು. ನೃತ್ಯ ಕಲೆಯ ಬಗ್ಗೆ ಇವರ ಮನಸ್ಸಿನಲ್ಲಿದ್ದ ಒಲವಿನ ಬಗ್ಗೆ ಅರಿತ ಹೆತ್ತವರು ಈ ಪುಟ್ಟ ಕನ್ನಮ್ಮನ ಆಸಕ್ತಿಗೆ ಬೆನ್ನೆಲುಬು ಆಗಿದ್ದಾರೆ. ತ್ರಿಷಾ ಇವರು ನೃತ್ಯ ಎಂಬ ಸಾಗರದಲ್ಲಿ ಗುರಿ ಎಂಬ ದೋಣಿಯಿದ್ದರೂ ಗುರುವೆಂಬ ನಾವಿಕನಾಗಿ ನಿಂತು ಸುರಕ್ಷಿತವಾಗಿ ದಡ ಸೇರಿದ್ದು ಮಂಗಳೂರಿನ ಹೆಸರಾಂತ ನೃತ್ಯ ತಂಡವಾದ ಪರ್ಲ್ ಡ್ಯಾನ್ಸ್ ಅಕಾಡೆಮಿಯ ಫೌಂಡರ್ ಮತ್ತು ಕೊರಿಯೋಗ್ರಾಫರ್ ಆದ ಶ್ರೀಯುತ ಪ್ರಿತೇಶ್ ಕುಮಾರ್ ಬಳ್ಳಾಲ್ಬಾಗ್ ಇವತ್ತಿನ ಕಾರ್ಯಕ್ರಮದ ಇವತ್ತಿನ ನಾಟಕದಲ್ಲಿ ಈಶ್ವರನ ಪಾತ್ರ ಮಾಡುವವರು ಇವರ ಗುರುಗಳು. ತನ್ನ ಚಿಕ್ಕ ವಯಸ್ಸಿನಲ್ಲಿ ನೃತ್ಯದಲ್ಲಿ ಬಹಳ ಆಸಕ್ತಿ ಹೊಂದಿದ್ದ ತ್ರಿಷಾಳನ್ನು ತಪ್ಪಿದಲ್ಲಿ ತಿದ್ದಿ ತನ್ನ ನೃತ್ಯ ಕಲೆ ಎಂಬ ವಿದ್ಯೆಯನ್ನು ತ್ರಿಷಾಳಿಗೆ ದಾರೆ ಎರೆದು ಒಂದು ಸುಂದರ ವಿಗ್ರಹವನ್ನು ಆಗಿಸಿದಂತಹ ಇವರು ಇಂದು ನಂಬರ್ 1 ಸೆಟಲ್ ಚಾನೆಲ್ ಆದ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಅನೇಕ ಸವಾಲುಗಳನ್ನು ಎದುರಿಸಿ ಇಂದು 3ನೇ ಸ್ಥಾನದ ವಿಜಯದ ಕಿರೀಟವನ್ನು ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ.
ಈ ಪ್ರತಿಭೆ ತನ್ನ ಕಿರಿಯ ವಯಸ್ಸಿನಲ್ಲಿ ನಮ್ಮ ತುಳುನಾಡಿನ ಟಿವಿ ಚಾನೆಲ್ಗಳಾದ ದಾಯ್ಜಿ ವರ್ಲ್ಡ್, ನಮ್ಮ ಕುಡ್ಲದಲ್ಲಿ ನಡೆದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ, ಉಡುಪಿಯಲ್ಲಿ ನಡೆದ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್, ಮೈಸೂರಿನ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಪ್ರಥಮ ಬಹುಮಾನ, ದಾವಣಗೆರೆ, ತುಮಕೂರು, ಹೊನ್ನವರ, ಕುಮಟಾ, ಚಿಕ್ಕಮಗಳೂರು ಹೀಗೆ ರಾಜ್ಯಾದ್ಯಂತ ತನ್ನ ನೃತ್ಯ ಪ್ರದರ್ಶನ ನೀಡಿ ವಿಜಯದ ಪತಾಕೆಯನ್ನು ಹಾರಿಸಿದ್ದಾರೆ. ಇದಲ್ಲದೆ ಸುವರ್ಣ ಚಾನೆಲ್ನಲ್ಲಿ ಡ್ಯಾನ್ಸ್ ಜೂನಿಯರ್ ETV ತೆಲುಗುವಿನ ದಿ ಜೋಡಿ, ಅಮೃತ ಟಿವಿಯ ರೆಡ್ ಕಾರ್ಪೆಟ್ ಶೋನಲ್ಲಿ ಭಾಗವಹಿಸಿ ಸ್ಯಾಂಡಲ್ವುಡ್ ಸ್ಟಾರ್ಗಳಾದಂತಹ ರಾಧಿಕಾ ಕುಮಾರಸ್ವಾಮಿ, ಪ್ರೇಮ ಅರವಿಂದ್, ರಕ್ಷಿತಾ, ಬಾಲಿವುಡ್ ಸ್ಟಾರ್ಗಳಾದ ಕಿಚ್ಚ ಸುದೀಪ್, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಸಲ್ವನ್ ಹಾಗೂ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ, ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದ ಚೆನ್ನಿ ಪ್ರಕಾಶ್ ಮಾಸ್ಟರ್ ಮುಂತಾದ ಮಹಾನ್ ಘಟಾನುಘಟಿ ಕಲಾವಿದರ ಪ್ರಶಂಸೆಗೆ ಪಾತ್ರವಾದಂತಹ ಬೋನ್ಲೆಸ್ ಕ್ವೀನ್ ಎಂಬ ಬಿರುದನ್ನು ತಮ್ಮದಾಗಿಸಿ ಎವರ್ ಕ್ವೀನ್ ಆಗಿರುವಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮುಂದಿನ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸುವಂತಹ ಬಹುದೊಡ್ಡ ಉಡುಗೊರೆಯನ್ನು ಪಡೆದಂತಹ ಅದೃಷ್ಟಶಾಲಿ. ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ. ಇವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಲ್ಪಿ ಕಜ್ಜಡು ನಿಶ್ಚಿತ ಪಾಡು ಪಜ್ಜದ ಅಜ್ಜಡು ಗೆಜ್ಜದ ತುನಿಪಾದ ರಂಗ ಮಂಚಡು ಮಿಂಚಡು ಪಣ್ಪುಣ ಚಿತ್ರ ಐಡ್ಡೆಪ್ಪನು ಬಾಮೆನ್ನುವ ಈ ಪುಣ್ಯದ ಬಂಡು ಸತ್ಯದ ನೆಲಟು ಮನಾದಿಗಿದ ಮಲ್ಲ ಭಿನ್ನದ ಒಟ್ಟುಗು ಒಂಜಾತ ಜನತ ಹಿರಿಯ ಪಿರಿಯಗಳ ಆಶೀರ್ವಾದದ ಪನಿ ಬರ್ಸ ಈ ಕೈ ಕೋಡಿಯಾದ ದಾಟಿ ಬಟ್ಟದು ಅವರಿಗೆ ಅಭಿನಂದನೆ ಮಲ್ಪಡುವುದಕ್ಕೆ ಏನೆನ್ನುವ ಒಂಜಾತು ಕಡೆಟ್ಟು ತನ್ನ ಕಲಾ ಚಾತುರ್ಯವನ್ನು ಅಭಿವ್ಯಕ್ತ ಮಾಡ್ತದೆ. ಮಿಂಚಿನ ಚಿತ್ರ ನಮ್ಮ ಊರದ ಪೆರ್ಮೆದ ಕಲಾವಿದೆ ತ್ರಿಷಾ ಕುಲಾಲ್ ಅರೆಗೆ ತಾಟಿದ ಸ್ವರ ಯಾರಂದ್ರೆ ನಿಖಿಲಿನ ಆಶೀರ್ವಾದದ ಪನಿ ಬರ್ಸ ನನ್ನಾತ ಉಪ್ಪಡು ಪಂಡೊಂದು ಉಡಲ್ ತಿಂಜಿನ ಸುಲ್ಮಿನ ಸಂದಾಯ್ತ ಮತ್ತನ್ನುವ ತ್ರಿಷಾ ಕುಲಾಲ್ ಅರೆಗೆ ಮಾನಾದಿಗಿದ ಮಲ್ಲ ಭಿನ್ನದ ಒಟ್ಟು ಸೇರಿಗಿದೆ ಮನೆ ವರ್ಷದ ಈ ಪುಳಿಗಿದ ಪುರ್ಲ ಅವಸರಡು ಈ ಒಂಜಿ ಕಾರ್ಯಕ್ರಮಕ್ಕೆ ಬತ್ತದ ಅತಿಥಿಯಾದ ಬರಡು ಒಂದೇನ ಲೆತ್ತಿತ್ತೇರು ಮೋಕೆದಿದ್ದು ಲೈದೇರು ಅಕ್ಲ ಮೋಕೆಗೆ ಏಪಲ ಅಬಾರಿ ಅಕ್ಲ ಐದಿನ ಈ ಒಂದು ಕಾರ್ಯಕ್ರಮ ಮಾಡಿ ಪಾಲ್ದತ್ತ ಭಾಗ್ಯ ಕೊರನೇಕ್ಕೆ ನಿಕ್ಲೆ ಮಾತ್ರ ಒಂದನೇ ಮಂತೊಂದು ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಡ್ದಂಡ ಒಂಜಾತು ಜನಕ್ಕಲು ಲಕ್ಕೊಂದು ಪೋಯರು ಅಕ್ಲು ಪೂರೆಲ್ಲ ಒಣಸ್ಮಂದು ಬರ್ರೆ ಪೋಯಿನಿ ನನ್ನ ಶಿವದೂತ ಗುಳಿಗೆ ನಾಟಕವನ್ನು ಬಾರಿ ಪೊರ್ಲುಡು ತೂಡು ಮೂಲ ಒಕ್ಕ ಲೇಟ್ ಆಡ್ದಂಡ ಸೀಟ್ ತಿಕ್ಕ ನನ್ನ ಉದ್ದೇಶ ಇತ್ತ ಮಾತ ಬತ್ತು ಸೇರೊಂದೇರು ಒಂಜಾತು ಡ್ಯಾನ್ಸ್ ಕಾರ್ಯಕ್ರಮ ಮೋಕ್ಲಿ ಬಾಕಿ ಅದು ಪೋಡು ಕೆಲವರು ಅಪ್ಪೆಲ್ಲ ಈ ಕಡೆ ಚೂರು ಬೇಜಾರು ಪಾತ್ರ ಬರ್ರಿ ನಾ ಅಂಜಿ ಡ್ಯಾನ್ಸ್ ಆದು ಪೋತು ಹಾಗೆ ನಿದ್ರೆ ಬರ್ಪಣೊಂದು ದಯಮಂತದ್ದು ಈ ಪಿಲಾರ್ ಯುವಕ ಮಂಡಲದ ಯುವಕರು ಏರ್ಲ ಬೇಜಾರು ಮನ್ಪೆರವಲ್ಲಿ ದಯಪಂಡ ಒಂಜಿ ಕಾರ್ಯಕ್ರಮ ಮನ್ಪೊಡ್ದಂಡ ಅವು ಅಕ್ಲ ಸಾಧಾರಣ 2-3 ತಿಂಗಳು ಮುಂಚೆ ಎತ್ತ ಬೆರಿ ತಾಗದು ವ್ಯವಸ್ಥಾನ ಮನ ಮಸ್ತ್ ಕಷ್ಟ ಉಂಡು ಅಕ್ಲೆ ನಿಕ್ಲ ಮಾತೇರ್ಲ ಪ್ರೋತ್ಸಾಹ ಮನ್ಪಡು ನನ್ನಾತ್ ನೆಡ್ಲ ಎಡ್ಡೆ ರೀತಿಯ ಕಾರ್ಯಕ್ರಮ ಅನ್ಪೋಡು ಅಕ್ಲೆ ಬೇರೆ ಬೊಟ್ಟದು ನಿಕ್ಲೆ ಪ್ರೋತ್ಸಾಹ ಅನ್ಪೋಡು ಏರ್ಲ ಅಕ್ಲ ಬೇಜಾರು ಜೇರಬಲ್ಲಿ ದಯಪಂಡ ಯಾನ್ಲ ಒಂಜಿ ಸಂಘ ಸಂಸ್ಥೆ ಉಪ್ಪುನಾಯೆ ದೈವದರ್ಶನ ಜವಾಬ್ದಾರಿ ಉಪ್ಪುನಾಯೆ ಒಂಜಿ ಕಾರ್ಯಕ್ರಮ ಅನ್ಪಡ್ದಂಡ ಐಟ್ ಏತ್ ಕಷ್ಟ ಏತ್ ಬೇನ ಏತ್ ವ್ಯವಸ್ಥಾನ ಪಡ ಏತ್ ಕಷ್ಟ ಉಂಡು ಇಂಕ್ಲ ಗೊತ್ತುಂಡು ಅಂಚಾದ ದಯಮಂತ ಮಾತೇರ್ಲ ಊರ್ದಕ್ಲೆ ನಿಕ್ಲಕ್ಲೆ ಪ್ರೋತ್ಸಾಹ ಮನ್ಪ್ಲೆ ನನ್ನದ ದುಮ್ಮದ ಕಾರ್ಯಕ್ರಮ ಯಶಸ್ವಿವಾಡು ನನ್ನ 2 ವರ್ಷ ಕರಿಂದ 5ನೇ ವರ್ಷಕ್ಕೆ ಕಾರ್ದೀಪನಂಚಿನ ನಮ್ಮ ಈ ಒಂದು ಸಂಘ ಪಿಲಾರಿ ಯುವಕ ಮಂಡಲ ಆ 5ನೇ ವರ್ಷದ ಕಾರ್ಯಕ್ರಮ 5 ರೀತಿಯ ಕಾರ್ಯಕ್ರಮ ನಾವಾಡು ಐಟ್ಲ ಪಾಲ್ದತ್ತೊಂದಂಚಿನ ಸೌಭಾಗ್ಯ ದೇವರಿಗೆ ಅದ ಒದಗಾಡು ಬೊಕ್ಕ ಎನ್ನ ರಾಜಕೀಯವಾದಿ ಅನಂಜಿ ಜವಾಬ್ದಾರಿ ಇತ್ತಂಡ ಎಂಕ್ಲ ಲೆವೆಲ್ ದಾದ ಸಾವಿರ ಸಹಕಾರ ಮನ್ಪೆರ ಆಪುಂಡ ಖಂಡಿತವಾದ್ಲ ಈ ಪಿಲಾರಿ ಯುವಕ ಮಂಡಲದ ಒಟ್ಟಿಗೆ ಎನ್ನ ನೆಟ್ಟು ಉಪ್ಪುನ ಪೂರಿನ ಆತ್ಮೀಯರು ಅಕ್ನೊಟ್ಟಿಗೆ ನಮಲವಲ್ಲ ನಮ್ಮ ವಾರೀತಿ ಸಹಾಯ ಮನ್ಪೆರ ಆಪುಂಡು ನಮ್ಮ ಮಾತ ಸಹಾಯ ಮನ್ಪ ಅಂಚಾದ ಪಂಜಂದಾಯ ದೈವದ ನಮ್ಮ ಭಂಡಾರ ವರ್ಪಿನಂಚಿನ ಈ ಒಂಜಿ ಪೊರ್ಲುದ ಕಾರ್ಯಕ್ರಮ
ಕಾರ್ಯಕ್ರಮದ ನೆಟ್ಟು ಭಂಡಾರದ ಬರ್ಪಿನ ಪೊರ್ಲನ ಮಾತೆರ್ಲ ತೂವಡನ ಉದ್ದೇಶಡ್ ಈ ಒಂದು ಕಾರ್ಯಕ್ರಮ ದುಮ್ಮದಾಗ ಜೋಡಣೆ ಮಂತುಪ್ಪೇರೆ ಅವು ಅಂಚಾದ ಮಾತೆರ್ಲ ಮಾತೆರೆಗ್ಲ ದೈವ ಆಶೀರ್ವಾದ ಮನ್ಪಡು ಮಾತೆರ ಸುಖ ಶಾಂತಿ ನೆಮ್ಮದಿನ ಕೊರಡು ಈ ಒಂದು ಅವಕಾಶ ಕೊರನೆಗೆ ಯುವಕ ಮಂಡಲದ ಮಾತಾ ಸದಸ್ಯರಿಗೆ ವಂದನೆ ಮಂತೊಂದು ನನ್ನದ ದುಮ್ಮದ ಶಿವದತ್ತುಗಳಿಗೆ ನಾಟಕ ವಿಜಯಕುಮಾರ್ ಕೊಡಿಯಲ್ಬೇರನ ಸಾರಥ್ಯದ ಬಾರಿ ಪೊರ್ಲದ ನಾಟಕ ಮಾತೆರ್ಲ ತೂದು ಐತ ನೇಲ್ನ ಅನುಭವಿಸಿದ ಒಂದು ವಿನಂತಿದೊಟ್ಟಿಗೆ ಎನ್ನ ಪಾತ್ರ ಎನ್ನುತ್ತವೆ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯಾಕ್ಳು ಶಾಲು ಪೊದೆತ್ತದೆ ಸ್ಮರಣಿಕೆ ಕೊರ್ಪುನ ಮೂಲಕ ಈ ಪುಣ್ಯದ ಮಣ್ಣಡು ಮಾನಾದಿಗೆ ಮಲ್ಪಡ ಬಣದ ಕೀನನ್ನುವ ಕಲಾರಂಗಡು ಕಲಾವಿದರನ್ನ ಬದುಕದ ಉಸುರು ಆದ ಪುನಚಿತ್ರ ವಿಜಯಕುಮಾರ್ ಕೋಡ್ಯಾಲ್ ಬೈಲ್ ಆರಿಗೆ ಈ ಪುಣ್ಯದ ಸತ್ಯದ ನೆಲಟು ಗೌರವದ ಮನಾದಿಗೆ ದೇಶ ವಿದೇಶಗಳು ತನ್ನ ಕಲಾ ಚಾತುರ್ಯ ಮೆರೆಪಾಯಿನ ಚಿತ್ರ ನಮ್ಮ ಪೆರ್ಮೆದ ವಿಜಯಕುಮಾರ್ ಕೋಡ್ಯಾಲ್ ಬೈಲ್ ಆರಿನ ಕೀರ್ತಿ ಸತ್ಕೀರ್ತಿ ನನ್ನಲಾತು ಬಾನೆತ್ತರಗ ಪಾರಡು ಓರೊರ್ಮೆ ಮಿಂಚಡು ಬಾನೆತ್ತರಗ ಪಾರಡು ಪಂಪದ ಶುಭ ಭಾವನೆ ಶುಭ ಕಾಮನೆ ಶುಭ ಹಾರೈಕೆ ಅಂಚನೆ ಇಂಚಿಪ್ಪ ದೇಶ ವಿದೇಶಗಳು ಖ್ಯಾತಿ ಪಡೆದಿದ್ದ ಕಾಂತಾರ ಚಲನಚಿತ್ರಗಳು ಅಭಿನಯ ಮಂತ್ರ ಸ್ವರಾಜ್ ಶೆಟ್ಟಿ ಅಂಚನೆ ಶಿವದೂತೆ ಗುಳಿಗಡು ಒಂದು ವಿಶೇಷವಾದ ಚಾತುರ್ಪನು ಮೆರೆಪಾವನಂಚಿನ ಸ್ವರಾಜ್ ಶೆಟ್ಟಿ ಆರೆಗೆ ಪಿಲಾರು ಯುವಕ ಮಂಡಲ ಅಂದಿತ 48ನೇ ವರ್ಷದ ಈ ಪರ್ವಕಾಲಡು ತನ್ಮನ ಬಲ್ಮದ ಮಾನಾದಿಗೆ ಇಂದಿನ ಸುಲ್ಮಿನ ಸಂದಾಯಿತ ಮತ್ತೊಂದು ನನ್ನ ದುಂಬಗೆ ಮಿತ ಚಾವಡಿ ಓಲಗ ಆತನ ಚಿತ್ರ ಮಾತ ಮಾನಾದಿಗಿದ ಮಲ್ಲಬಿನ ನಗಲು ವಂದನಾ ಪಣೆನ ಸಲ್ಲಿಸಾಯಿರುಳ್ಳ ಬಂಧುಳೆ ಪಿಲಾರು ಯುವಕ ಮಂಡಲ ಒಂದಿತ 48ನೇ ವಾರ್ಷಿಕೋತ್ಸವದ ಈ ಪುರ್ಲ ಅವಸರಗಳು ಧರ್ಮಚಾವಡಿ ಓಲಗ ಆಯ್ತು ಉರ್ಕಾರ್ಮೇನ ವಯಸ್ಸಿನ ಚಿತ್ರ ಸನ್ಮಾನ್ಯ ಶ್ರೀ ರವಿಶಂಕರ್ ಸೋಮೇಶ್ವರ ಅವರಿಗೆ ಮಾತಿನ ಪರವಾದ ಉಡಲ್ ದಿಂಜಿನ ಸೊಲ್ಮಿನ ಸಂದಾಯಿತ ಮರ್ತನ್ವ ಅಂಜನೆ ತುಡರ್ ಅರ್ಲಾವಣ ಒಟ್ಟಿಗೂ 48ನೇ ವರ್ಷದ